ಲಾಕ್ಡೌನ್ ಕಾರಣದಿಂದ ಉಡುಪಿ ನಗರದ ಬಸ್ಸು ನಿಲ್ದಾಣ ಸಾರ್ವಜನಿಕ ಸ್ಥಳಗಳಲ್ಲಿ ಆಶ್ರಯ ಪಡೆದಿರುವ ಅಸಹಾಯಕರಿಗೆ ನಿರ್ಗತಿಕರಿಗೆ ಮಾನವೀಯತೆಯ ನೆಲೆಯಲ್ಲಿ ಸಂಘ ಸಂಸ್ಥೆಗಳು ಸಮಾಜ ಸೇವಕರು ಅನ್ನ ಆಹಾರದ ವ್ಯವಸ್ಥೆ ಕಲ್ಪಿಸಿ ಮಾನವೀಯತೆ ಮೆರೆಯುತ್ತಿದ್ದಾರೆ. ಕೆಲವರು ಆಹಾರದ ಪೊಟ್ಟಣಗಳನ್ನು ಊಟ ಮಾಡದೆ ಹಾಗೆ ಎಲ್ಲೆಂದರಲ್ಲಿ ಎಸೆದಿರುವುದು ಕಂಡುಬರುತ್ತಿದೆ. ಈ ಬಗ್ಗೆ ಉಡುಪಿ ಜಿಲ್ಲಾ ನಾಗರಿಕ ಸಮಿತಿಯ ಕಾರ್ಯಕರ್ತರಾದ ನಿತ್ಯಾನಂದ ಒಳಕಾಡ್ ಅವರು ಬೇಸರ ವ್ಯಕ್ತಪಡಿಸಿದ್ದು, ತುರ್ತು ಪರಿಸ್ಥಿತಿಯಲ್ಲಿಯೂ ಅನ್ನದಾನಿಗಳು ಕಷ್ಟಪಟ್ಟು ಅಸಹಾಯಕರ ಹಸಿವು ನೀಗಿಸುವ ಪ್ರಯತ್ನ ಮಾಡುತ್ತಿದ್ದಾರೆ. ಆದರೆ ತಾವುಗಳು ಊಟ ಎಸೆಯುತ್ತಿರುವುದು ಸರಿಯೇ? ಉಣ್ಣುವ ಹಕ್ಕು ನಮ್ಮೆಲ್ಲರಿಗಿದೆ, ಆದರೆ ಆಹಾರ ಎಸೆಯುವ ಹಕ್ಕು ಯಾರಿಗಿಲ್ಲ ಎಂದಿದ್ದಾರೆ. ಕಳೆದ ಬಾರಿ ಹಾಗೆ ಈ ಬಾರಿಯೂ ಕೂಡ ಸರ್ಕಾರವು 15 ದಿನಗಳ ಅನಾಥರಿಕರಿಗೆ, ನಿರಾಶ್ರಿತರಿಗೆ, ಸಾರ್ವಜನಿಕರಿಗೆ ಅನ್ನದ ಪೊಟ್ಟಣವನ್ನು ನೀಡುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಅದರಲ್ಲಿ ಈಗ ಏನಾಗಿದೆ ಅಂತ ಹೇಳಿದರೆ, ಆ ಅನ್ನದಾತರು ಎಷ್ಟು ಕಷ್ಟದಲ್ಲಿ ತರ್ತಾರೆ, ಅವರಿಗೆ ಎಷ್ಟು ನೋವಿದೆ ಅದರಲ್ಲಿ, ಮತ್ತು ಅವರೇ ಊಟ ಮಾಡದೆ ಅವರು ನಿರಾಶ್ರಿತರಿಗೆ ಕೊಡುವಂಥ ಪದ್ಧತಿಯನ್ನು ಹಿಡ್ಕೊಂಡಿದ್ದಾರೆ. ಈ ಪದ್ಧತಿ ಯಾಕಂತ ಹೇಳಿದರೆ, ಈ ನಿರಾಶ್ರಿತರಿಗೆ ಆಗಲಿ ಅನಾಥರಿಗಾಗಲಿ ಇವರು ಕೊಟ್ಟಂಥ ಪೊಟ್ಟಣವನ್ನು ಎಲ್ಲರೂ ಕೊಟ್ಟಂಥ ಪೊಟ್ಟಣವನ್ನು